ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಸಂಸ್ಥೆದ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ದ ವತಿರ್ದು ಉಡುಪಿ ಜಿಲ್ಲೆದ ಸುಮಾರು 40 ಸರ್ಕಾರಿ ಬೊಕ್ಕ ಅನುದಾನಿತ ಕಾಲೇಜ್ದ 256 ವಿದ್ಯಾರ್ಥಿನಿಯರಿಗೆ 15 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನನು ಬನ್ನಂಜೆ ಶ್ರೀ ನಾರಾಯಣ ಗುರು ಸಭಾಭವನಡು ವಿತರಣೆ ಮಲ್ತೇರು. ವಿದ್ಯಾರ್ಥಿ ವೇತನ ಕೊರ್ದು ಪಾತಿರಿನ ರಾಜ್ಯ ಹಿಂದುಳಿದ ವರ್ಗೊಲೆನ ಆಯೋಗದ ಅಧ್ಯಕ್ಷೆ ಜಯಪ್ರಕಾಶ್ ಹೆಗ್ಡೆ ಮಲಬಾರ್ ಗೋಲ್ಡ್ ಅರ್ಹೆರೆಗ್ ಮಾತಾರೀತಿಡು ಸಹಾಯ ಮಲ್ಪುಂಡು. ಇಲ್ಲು ಕಟ್ಟರೆ ಉಷಾರ್ ಇಪ್ಪನ್ನಕ್ಲೆಗ್ ಧನ ಸಹಾಯ ಕೋವಿಡ್ ಸಮಯಡು ಕಿಟ್ಟು ಕೊರ್ಪುನ ಮೂಲಕ ಸಮಾಜಗೂ ಮಾನವೀಯ ನೆಲೆಟ್ ಸ್ಪಂದಿಸಾದನು ಅಂದು ಪಂಡಿರು. ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಪಾತಿರ್ದು ಜಗತ್ತಿನ ಬಡವುರ್ದು ಮುಕ್ತ ಮಲ್ಪುನ ಬಾರಿ ಎಡ್ಡೆ ಕಾರ್ಯಕ್ರಮ ಇಂಚಿತ್ತಿನ ಕಾರ್ಯಕ್ರಮನು ನನಾತ್ ಸಂಸ್ಥೆಲು ಮಲ್ತುಂಡ ಇಡೀ ಜಗತ್ತಿನ ಬಡವುರ್ದು ಮುಕ್ತ ಮಲ್ಪುಲಿ ಅಂದು ಪಂಡಿರು. ಎಲ್ಲ ಕಡೆಯಲ್ಲಿ ಕಿಟ್ಟನ್ನು ಕೊಟ್ಟಿದ್ದರು. ನಾನು ನಮ್ಮ ಹಳ್ಳಿಗಳಿಗೆಲ್ಲ ತರಿಸ್ಕೊಡ್ತೀನಿ. ಅದು ಎಲ್ಲರಿಗೂ ಮನಸ್ಸು ಬರುವುದಿಲ್ಲ. ಹಣದ ಶ್ರೀಮಂತಿ ಕೊಟ್ಟು ಸ್ವಲ್ಪ ಹೃದಯ ಶ್ರೀಮಂತಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಸರಿಯಾಗಿ ನನಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಅದು ಯಾಕೆ ನನಗೆ ಬಂದು ಗೊತ್ತಾಗಲಿಲ್ಲ. ನನಗೆ ಮುಸ್ಸಂಜೆಯತ್ತ ಪಯಣ, ಮುಸ್ಸಂಜೆಯತ್ತ ಪ್ರಯಾಣ, ಇಟ್ಸ್ ಓನ್ಲಿ ದ ನಂಬರ್. ನಂದು ಏಜ್ ಈಸ್ ಮೈ ನಂಬರ್. ಅದಕ್ಕೆ ನಿಮಗೆ ಒಂದು ಮಾತನ್ನು ಹೇಳ್ತೇನೆ. 70 ವರ್ಷಕ್ಕೂ ಓದುವ ಅಭ್ಯಾಸ ಇದೆ. ನಾನು ಈಗ ನಿಮ್ಮಾಗಿ 20 ವರ್ಷದವನಾಗಿದ್ದೇನೆ. ಆದರೆ ನೀವು ಈಗ ಓದೋದನ್ನು ಬಿಟ್ಟು ನೀವು 70 ವರ್ಷದಾಗ ಆಗ್ತೀರಿ. ಅದಕ್ಕೋಸ್ಕರ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕಾದ್ರೆ ಕೀಪ್ ರೀಡಿಂಗ್. ಬರೀ ಪರೀಕ್ಷೆಗೋಸ್ಕರ ಅಲ್ಲ, ಇಂಪ್ರೂವ್ ಯುವರ್ ಜನರಲ್ ನಾಲೆಡ್ಜ್. ನಿಮ್ಮ ವ್ಯಕ್ತಿತ್ವದ ವಿಕಸನ ಆಗಬೇಕಾದ್ರೆ ಅವರು ಸ್ಕಾಲರ್ಶಿಪ್ ಕೊಡುವಂಥದ್ದು ಪರೀಕ್ಷೆಗೆ ದುಡ್ಡು ಕಟ್ಟಲಿಕ್ಕೆ ಮಾತ್ರ ಅಲ್ಲ. ಒಂದು ಇಟ್ಸ್ ಟೋಕನ್. ನಿಮ್ಮ ಎಲ್ರಿಗೂ ಸಹಾಯವನ್ನು ಮಾಡಬೇಕು, ಉತ್ತೇಜನವನ್ನು ಮಾಡಲಿಕ್ಕೋಸ್ಕರ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅದು ನಿಮ್ಮ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಿಗೆ ಕಲಿಯುವ ಪ್ರಯತ್ನವನ್ನು ಮಾಡಿದ್ರೆ. ಆ್ಯಕ್ಚುಲಿ ಇಟ್ಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಕೇವಲ ಪರೀಕ್ಷೆ ಪಾಸಾದರೆ ಸಾಕಾಗೋದಿಲ್ಲ. ಮಾರ್ಕ್ಸು ಇನ್ನೊಂದು ನಿಮ್ಮ ವ್ಯಕ್ತಿತ್ವಕ್ಕೂ ಬಹಳ ಅಂತರ ಇದೆ. ಒಂದು ಬಹಳಷ್ಟು ಮಾರ್ಕನ್ನು ತೆಗಿಬೋದು. ಯಾವುದೋ ದೊಡ್ಡ ಉದ್ಯಮಿಯವರು ನಿಮ್ಮನ್ನು ಉದ್ಯೋಗಕ್ಕೆ ಕರೆದಾಗ ನಿಮಗೆ ಹೆಚ್ಚು ಮಾಡ್ತಾರೆ. ಅದಕ್ಕೆ ಧೈರ್ಯವಾಗಿ ಉತ್ತರವನ್ನು ಹೇಳುವಂಥ ಪ್ರಯತ್ನ ಮಾಡಿ ಯಶಸ್ಸನ್ನು ಗೆಲ್ತಿದ್ದಮ್ಮ ನೀವು ಯಶಸ್ಸನ್ನು ಕಂಡಾಗಿ. ನನ್ನ ಸ್ನೇಹಿತರೊಬ್ಬರು IAS ಆಫೀಸರ್ ಹೇಳ್ತಾರೆ,